ನಮಸ್ಕಾರ, ನಾನು ಕಾವ್ಯ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾತ್ರೆಗಳ ಮಜಾ ಶಕ್ತಿಯಲ್ಲಿ ಧರ್ಮ ಕಳವಳ. ಮ್ಯಾಕ್ಸ್ ಹೇಳಿದಂತೆ ಧರ್ಮದ ಅಮಲು ಯಾತ್ರೆಗಳನ್ನು ಹೆಚ್ಚಿಸಿದೆ. ಆದರೆ ಯಾತ್ರೆಗಳು ಭಕ್ತಿಯ ಬದಲು ಪ್ರವಾಸ ಮಜಾಸಕ್ತಿಯಿಂದಾಗಿ ಬದಲಾಗಿದೆ. ಅವು ಮಾಡುವ ಅನಾಹುತಗಳು ಪಟ್ಟಭದ್ರರಿಗೆ ಬೆಲ್ಲ ಮೆದ್ದಂತೆಯೇ ಸರಿ. ಧರ್ಮ ಎಂಬುವುದು ಅಮಲು ಎಂದು ಬಲ್ಲವರು ಎಂದೋ ಹೇಳಿದ್ದರು. ಕಾರ್ಲ್ ಮಾರ್ಕ್ಸ್ ಅದನ್ನು ಒತ್ತಿ ಹೇಳಿದ್ದ. ಧರ್ಮದ ದುರುಪಯೋಗವನ್ನು ಹೇಗೆಲ್ಲ ಮಾಡಬಹುದು ಎಂಬುದನ್ನು ಸಂಘ ಪರಿವಾರ ಮತ್ತು ಬಿಜೆಪಿಯವರಿಂದ ಇಡೀ ಜಗತ್ತು ಕಲಿಯಬಹುದು. ರಾಜಕೀಯ ಮತ್ತು ಧರ್ಮ ಬೆರಕೆ ಹೊಸ ವಿಷಯವೇನಲ್ಲ. ಇತಿಹಾಸದುದ್ದಕ್ಕೂ ಎಲ್ಲ ಧರ್ಮದ ಆಳುವ ದೊರೆಗಳ ಕಾಲದಲ್ಲೂ ಇದು ನಡೆಯುತ್ತಾ ಬಂದಿದೆ. ಒಂದು ಧರ್ಮ ಮಾತ್ರವಲ್ಲ, ಧರ್ಮದೊಳಗಿನ ಕವಲುಗಳು ಕೂಡ ರಾಜಕೀಯ ಮಾಡಿದೆ. ಜೆರುಸಲೆಂ ಮೇಲೆ ಕ್ಯಾಥೋಲಿಕ್ ದೊರೆಗಳ ಪರ ಸಾಲು ಕ್ರುಸೇಡ್ಗಳು ಎಂಬ ಧರ್ಮಯುದ್ಧ ನಡೆದು ವಿಫಲವಾಗಿದ್ದವು. ಮುಸ್ಲಿಂ ಜಗತ್ತು ಇಂದು ಧರ್ಮಯುದ್ಧದಲ್ಲಿ ತನ್ನತನಕ್ಕೆ ಭಾರಿ ಬೆಲೆ ತೆರುವ ಹೋರಾಟದಲ್ಲಿ ತೊಡಗಿದೆ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅದು ಚಿಗಿತರೂ ಇರಾನ್ನೆದುರು ಸದ್ಯ ತಣ್ಣಗಾಗಿದೆ ಎಂದು ಹೇಳಬಹುದು. ವಿಜಯನಗರ ಸಾಮ್ರಾಜ್ಯ ಸರ್ವಧರ್ಮಪ್ರಿಯ. ಆದರೂ ಆರಂಭದ ರಾಜಸತ್ತೆಗಳು, ಶೈವ ರಾಜಸತ್ತೆಗಳು, ತುಳುವ ರಾಜಸತ್ತೆಯು ಪಕ್ಕಾ ವೈಷ್ಣವ ರಾಜಸತ್ತೆಯಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಎಂದರೆ ಬಿಜಾಪುರದವರು ರಕ್ಕಸ ತಂಗಡಿಯಲ್ಲಿ ಗೆದ್ದು ಹಂಪಿ ತಲುಪಲು 2 ದಿನ ಹಿಡಿಯಿತು. ತಲುಪುವುದಕ್ಕೆ ಮೊದಲು ಹಿಂದಿನ ರಾಜಸತ್ತೆಗಳ ಬೆಂಬಲಿಗರು ಇಲ್ಲಿನ ವೈಷ್ಣವ ಆಲಯಗಳನ್ನು ಮುರಿದಿದ್ದರು. ಇಂತಹ ಉದಾಹರಣೆಗಳು ಇತಿಹಾಸದಲ್ಲಿ ಸಾಕಷ್ಟು ಇದೆ. ಮೈಸೂರು ಒಡೆಯರ ಆಸ್ಥಾನದಲ್ಲೂ ಉದ್ದನಾಮ ಅಡ್ಡನಾಮ ರಗಳೆಯಾಗಿತ್ತು. ಉಡುಪಿಗೆ ಬಂದಿದ್ದ ಗಾಂಧೀಜಿಯವರು ಇಲ್ಲಿ ಬಹುಸಂಖ್ಯಾತರಾದ ಬಿರುವ ಮತ್ತು ದಲಿತರಿಗೆ ಪ್ರವೇಶವಿಲ್ಲ ಎಂದು ತಿಳಿದು ಉಡುಪಿಯ ಕೃಷ್ಣನಾಲಯಕ್ಕೆ ಹೋಗಲಿಲ್ಲ. ಇಂತಹ ಕಾರಣಕ್ಕೆ ಗಾಂಧೀಜಿ ಮೇಲಿನ ಕೆಲವರ ದ್ವೇಷ ಇಂದಿಗೂ ಮುಂದುವರೆದಿದೆ. ಬಾರಕೂರಿಗೆ 5 ಕಿಲೋಮೀಟರ್ ದೂರದ ಊರು ಹೇರೂರು. ವಿಜಯನಗರ, ಕೆಳದಿ ಅರಸರ ಕಾಲದಲ್ಲಿ ತುಳುನಾಡಿಗೆ ಮಾರಿಯಮ್ಮಂದಿರು ಬಂದರು. ಉರ್ವದಲ್ಲಿ ಕುಂಬಾರ ಜನಾಂಗ, ಕಾಪುನಲ್ಲಿ ಕುರುಬ ಜನಾಂಗ ಮಾರಿಯಮ್ಮ ತಂದ ಹಾಗೆಯೇ ಹೇರೂರಿನ ಮಾರಿಯಮ್ಮ ಬಂದುದು ವಿಶ್ವಕರ್ಮರಿಂದ. ವರ್ಷಕ್ಕೆ 4 ಮಾರಿ ಹಬ್ಬಗಳು ಇಲ್ಲಿನ ಅಮ್ಮನೋರು ದೇವಿಯ ಮೂಲಕ ನಡೆಯುತ್ತಿತ್ತು. 30 ವರ್ಷದ ಹಿಂದೆ ಕೆಲವು ಬಂಟರು, ಒಂದಿಬ್ಬರು ಭಟ್ಟರು, ಊರ ಜನರು ಪಡೆಯೊಡನೆ ಇಲ್ಲಿಗೆ ದಾಳಿ ಮಾಡಿದರು. ಕೊನೆಗೆ ಊರ ದೇವಾಲಯದ ಪಕ್ಕ ಹೊಸ ಮಾರಿಯಮ್ಮ ಅಮ್ಮನೋರು ದೇವಸ್ಥಾನ ಆಯಿತು. ಅಂದಿನಿಂದ ಊರಿನ ಮಾರಿ ಇಲ್ಲಿಯ ಬದಲು ಅಲ್ಲಿಂದ ಆಗುತ್ತದೆ. ಇಲ್ಲಿಯ ಅಮ್ಮನೋರು ಹಾಗೆಯೇ ಉಳಿದರೂ ಊರಿನ ಮಾರಿ ಮಾತ್ರ ಬೇರೆಡೆಗೆ ಹೋಗಿದೆ. ಕುಟುಂಬದ ಸಮಸ್ಯೆಯನ್ನು ಕೂಡ ಈ ದಿಟ್ಟಿಯಿಂದಲೂ ನೋಡಬೇಕು. ಯಾವುದೇ ಧರ್ಮಕ್ಷೇತ್ರ ಇಂದು ಪವಿತ್ರವಾಗಿ ಉಳಿದಿಲ್ಲ. ಮಠ ಮತ್ತು ಆಶ್ರಮಗಳನ್ನು ಅಡ್ಡದಾರಿಯವರು ಬಳಸಿಕೊಳ್ಳುತ್ತಿರುವುದು ಹೊಸ ವಿಷಯವಲ್ಲ. ಆದರೆ ಅವು ಹಸುಮುಖ ಹುಲಿಬಾಯಿಗಳಿಗೆ ನೆಲೆಯಾಗುತ್ತಿರುವುದು ಮಾತ್ರ ವಿಷಾದನೀಯ ಸಂಗತಿ. ಬಹಳಷ್ಟು ಜನರು ಇಂದು ಯಾತ್ರೆ ಹೋಗುವುದು ಮಜಾ ಮಾಡಲು. ಎಂಥ ಭಕ್ತಿ! ನಿಜ ಭಕ್ತಿಯನ್ನು ದುರ್ಬಿನಿನಿಂದ ಹುಡುಕಿದರೆ 1-2 ಸಿಗಬಹುದು ಅಷ್ಟೆ. ಲಕ್ಷಾಂತರ ಜನರು ಬರುವ ದೇವಾಲಯಗಳ ಬಳಿ ಹಲವರು ನಾನಾ ಅನ್ಯಾಯ ಮಾಡಿ ಹೋಗುತ್ತಾರೆ. ಆಗ ಸ್ಥಳೀಯರು ಗುಂಪಿನಲ್ಲಿ ಗಿಟ್ಟಿಸುವುದನ್ನು ನೋಡಬಹುದು. ಭಾರತವು ಹೆಣ್ಣು ಮಕ್ಕಳ ಕಳ್ಳ ಸಾಗಾಣೆಯ ವಿಷಯದಲ್ಲೂ ಹಿಂದುಳಿದಿಲ್ಲ. ಜಾತ್ರೆ, ಆಲಯಗಳಲ್ಲೂ ಇವು ನಡೆಯುತ್ತದೆ. ಸಿರಿಜಾತ್ರೆಯಲ್ಲಿ ಮುಂಬೈಯವರು ಬಂದು ಗೋಲ್ಮಾಲ್ ಮಾಡುತ್ತಾರೆ ಎಂದು ಆಪಾದಿಸಿದ್ದು 2 ದಶಕದ ಹಿಂದೆ ನಡೆದಿತ್ತು. ಪ್ರವಾಸಿ ಕಂಡ ಇಂಡಿಯಾ ಪುಸ್ತಕದಲ್ಲೂ 1-2 ದಾಖಲೆ ಇದೆ. ತಿರು ಮೊದಲಾದ ಕಡೆ ಅರ್ಚಕ ಮತ್ತು ಕುಂಟಲಗಿತ್ತಿ ಸೇರಿ ಪಾಪದ ಹೆಣ್ಣು ಮಕ್ಕಳನ್ನು ದೇವರು ನಿನ್ನನ್ನು ಆಲಯ ಕನ್ಯೆಯಾಗಿ ಆರಿಸಿದ್ದಾನೆ ಎಂದು ವಂಚಿಸಿದ ವಿಷಯ ದಾಖಲಾಗಿದೆ. ಇಂಥದ್ದೇ ಕಾರಣಕ್ಕೆ ಕೋಟೇಶ್ವರದಲ್ಲಿ ಶೂದ್ರರು ಅರ್ಚಕ ಕೂಟವನ್ನು ಕತ್ತರಿಸಿ ಆಲಯ ಮುಚ್ಚಿದ್ದು ನಡೆದಿತ್ತು. ಆಮೇಲೆ ವಿಜಯನಗರದ ಬಾರಕೂರು ರಾಜ್ಯಪಾಲ ಏಕದಲ ಖಾನನು ರಾಜಿ ಮಾಡಿಸಿ ಆಲಯವನ್ನು ತೆರೆಸಿದ. ಕುಡುಮದಲ್ಲಿ ಬಸದಿ, ಭೂತಸ್ಥಾನ, ಮನೆಭೂತ, ಗೊಮ್ಮಟ ಇತ್ಯಾದಿ ಇದ್ದರೂ ಅಲ್ಲಿನ ಅರ್ಚಕರಾದ ಮಾಧ್ವರದು ಎಂಬುದೇನೂ ಇಲ್ಲ. ಅವರು ಬಿರುವರೊಬ್ಬರನ್ನು ಬಳಸಿಕೊಂಡು ಹೊರವಲಯದಲ್ಲಿ ರಾಮಕ್ಷೇತ್ರವನ್ನು ಮಾಡಿಸಿದರು. ಆಗ ಬಿರುವರಿಗೂ ಕುಡುಮದವರಿಗೂ ಕದನವಾಗಿತ್ತು. 2 ಪಟ್ಟಭದ್ರ ಜಾತಿಗಳವರು ಅದನ್ನು ನೋಡಿ ನಗುತ್ತಿದ್ದರು. ಈಗ ದೇಶದ ಎಲ್ಲ ಕಡೆ ವೈದಿಕತೆಗೆ ಕೋಡು ಮಾಡಿದ ವಾತಾವರಣವಿದೆ. ಅದರ ದುರುಪಯೋಗವು ಕೆಲವರಿಂದ ನಡೆದಿದೆ. ಮೇಲ್ನೋಟಕ್ಕೆ ಸರ್ವಧರ್ಮ ಎಂದು ಹೇಳಿದರೂ ಒಂದು ದೇಶ, ಒಂದು ಧರ್ಮ, ಒಂದು ಚುನಾವಣೆ ಎನ್ನುವುದಕ್ಕೆ ಒತ್ತು ಸಿಕ್ಕಿದೆ. ಅದೇ ವೇಳೆ ಒಂದೇ ಜನಾಂಗದ ಅರ್ಚಕರು, ಒಂದೇ ಧರ್ಮದ ದೇವಸ್ಥಾನ ಇತ್ಯಾದಿ ತರುವ ತೆರೆ ಮರೆ ಪ್ರಯತ್ನ
ನಡೆದಿರುವುದು ಕೂಡ ಸ್ಪಷ್ಟವಿದೆ. ಜಾತ್ರೆಗಳ ಮಜಾಶಕ್ತಿಯಲ್ಲಿ ಧರ್ಮ ಕಳವಳ. ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಹೋಗುವ ಧರ್ಮವು ಸಾರ್ವತ್ರಿಕವಾಗಿ ಗಬ್ಬೆದ್ದಿದೆ. ಅದನ್ನು ಖಾಸಗಿಗೊಳಿಸಿದ್ದಲ್ಲಿ ಸಮಾಜಕ್ಕೆ ಕ್ಷೇಮ ಎಂದು ಹೇಳಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.